ವೇಣೂರು ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ಸಂಭ್ರಮ ಇಂದಿನಿಂದ ಶುರುವಾಗಿದೆ. ಮಾರ್ಚ್ 1ರವರೆಗೆ ಮಸ್ತಕಾಭಿಷೇಕ ನಡೆಯಲಿದ್ದು, ನಿನ್ನೆ 108 ಅಮೋಘ ಕೀರ್ತಿ ಮಹಾರಾಜರು ಮತ್ತು ಪೂಜ್ಯ 108 ಶ್ರೀ ಅಮರಕೀರ್ತಿ ಮಹಾರಾಜರ ಪುರಪ್ರವೇಶ ನಡೆಯಿತು. ಇಂದು ಬಾಹುಬಲಿ ಮಸ್ತಕಾಭಿಷೇಕದ ಉದ್ಘಾಟನೆ ನಡೆಯಲಿದ್ದು, ಮಾರ್ಚ್ 1ರವರೆಗೆ ದ್ರವ್ಯ ಸಿಂಚನದಿ ನಾನಾ ವರ್ಣಮಯವಾಗಿ ಕಂಗೊಳಿಸಲಿದೆ ಬಾಹುಬಲಿ. ಇನ್ನು ಈ ಸಲುವಾಗಿ ವೇಣೂರಿನ ಬಾಹುಬಲಿ ಮಜ್ಜನದ ಸಂಭ್ರಮ ಶುರುವಾಗಿದೆ. ದಿಗಂಬರ ಜೈನ ಯುವಜನ ಸಂಘ ನಾರಾವಿ ಆಡಳಿತ ಸಮಿತಿ, ಶ್ರೀ ಧರ್ಮನಾಥ ಸ್ವಾಮಿ ಜಿನ ಚೈತನ್ಯಾಲಯ ನಾರಾವಿ ಮಾಗಣೆ ಇವರ ವತಿಯಿಂದ ವೇಣೂರು ಮಹಾಮಸ್ತಕಾಭಿಷೇಕದ ಸ್ವಾಗತ ಮಹಾದ್ವಾರ ನಾರಾವಿ ಅರಸ್ಕಟ್ಟೆ ಬಳಿ ವಿಶೇಷ ರೀತಿಯ 3D ಲೈಟಿಂಗ್ ಮೂಲಕ ಜನರ ಮನಸೆಳೆಯುತ್ತದೆ.